ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪಡುವನ್ನೂರು ಗ್ರಾಮದ ಕುತ್ಕಾಡಿ ಎಂಬಲ್ಲಿ ಸೆಪ್ಟೆಂಬರ್ 7ರಂದು ಮನೆ ಮಂದಿಯನ್ನ ಕಟ್ಟೆಹಾಕಿ ದರೋಡೆ ನಡೆಸಿದ ಪ್ರಕರಣವನ್ನು ಭೇದಿಸುವಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಯಶಸ್ವಿಯಾಗಿದ್ದು ಕೇರಳ ಮೂಲದ 5 ಮತ್ತು ಕರ್ನಾಟಕದ ಒಬ್ಬ ಸೇರಿದಂತೆ ಒಟ್ಟು 6 ಮಂದಿ ಆರೋಪಿಗಳನ್ನು ಬಂಧಿಸಿ ದರೋಡೆ ಮಾಡಿದ ಸೊತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಬಿ ರಿಷ್ಯಂತ್ ಅವರು ಈ ಕುರಿತಂತೆ ಪುತ್ತೂರು ಎಎಸ್ಪಿ ಕಚೇರಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿ ಬಂಟ್ವಾಳ ತಾಲೂಕಿನ ವಿಟ್ಲ ಸಮೀಪದ ಪೆರುವಾಯಿ ಗ್ರಾಮದ ಕಿನ್ನಿಯರ ಪಾಲು ನಿವಾಸಿ 38 ವರ್ಷ ಪ್ರಾಯದ ಸುಧೀರ್, ಕೇರಳದ ಕಾಸರಗೋಡು ಜಿಲ್ಲೆ ಮಂಜೇಶ್ವರ ತಾಲೂಕಿನ ಪೈವಳಿಕೆ ಸಮೀಪದ ಅಟ್ಟೆಕೊಳ್ಳಿ ಮಂಜಲ್ ತೋಡಿ ನಿವಾಸಿ 29 ವರ್ಷ ಪ್ರಾಯದ ಕಿರಣ್ ಟಿ, ಕಾಂಜಂಗಾಡ್ ಸಮೀಪದ ಮೂವರಿಕುಂಡ ಕಂಡತ್ತಿಲ್ ಬೀಡು ನಿವಾಸಿ 34 ವರ್ಷ ಪ್ರಾಯದ ಸನಾಲ್ ಕೆವಿ, ಸೀತಂಗೊಳ್ಳಿ ಸಮೀಪದ ಎಡನಾಡು ಗ್ರಾಮದ ಮುಗು ನಿವಾಸಿ 37 ವರ್ಷ ಪ್ರಾಯದ ಫೈಜಲ್, ಸೀತಂಗೊಳ್ಳಿಯ 21 ವರ್ಷ ಪ್ರಾಯದ ಅಬ್ದುಲ್ ನಿಜಾರ್ ಮತ್ತು ಮಂಜೇಶ್ವರ ತಾಲೂಕಿನ ಶೇಣಿ ಗ್ರಾಮದ ಹೊಸಗದ್ದೆ ನಿವಾಸಿ 31 ವರ್ಷ ಪ್ರಾಯದ ವಸಂತ್ ಎಂ ಬಂಧಿತರು. ಆರೋಪಿಗಳಾದ ಕಿರಣ್ ಟಿ, ಸುಧೀರ್ ಕುಮಾರ್ ಮಣಿಯಾನಿ, ಸನಾಲ್ ಕೆವಿ ಅವರನ್ನ ಗುರುವಾರ ರಾತ್ರಿ ಪುತ್ತೂರು ತಾಲೂಕಿನ ನಿಡ್ಪಳ್ಳಿಯಲ್ಲಿ ಬಂಧಿಸಲಾಗಿದ್ದು, ಉಳಿದಂತೆ ಫೈಜಲ್, ನಿಜಾರ್ ಮತ್ತು ವಸಂತ್ ಅವರನ್ನ ಶುಕ್ರವಾರ ಕಾಸರಗೋಡು ಜಿಲ್ಲೆಯ ಮುನಿಯಂಪಾಲ ಎಂಬಲ್ಲಿ ದಸ್ತಗಿರಿ ಮಾಡಲಾಗಿದೆ. ಆರೋಪಿಗಳು ಕೃತ್ಯಕ್ಕೆ ಬಳಸಿದ ಕಾರಿನಲ್ಲಿದ್ದ ಚೂರಿ, ಕಬ್ಬಿಣದ ರಾಡ್, ತಲ್ವಾರು, ಬೈಕ್ ಹಾಗೂ ದರೋಡೆ ಮಾಡಿರುವ ಚಿನ್ನದ ಬಳೆ, ಚೈನು ಮತ್ತು ನಗದು ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ವಿವರಿಸಿದರು. ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಇನ್ನೋರ್ವ ಆರೋಪಿ ಕಾಸರಗೋಡಿನ ಕಯ್ಯಾರ್ ಸಮೀಪದ ಪಚ್ಚಂಬಳ ನಿವಾಸಿ ರವಿ ಕೇರಳದ ಜೈಲಿನಲ್ಲಿದ್ದಾನೆ. ಬಂಧಿತರಾದ ಎಲ್ಲ 6 ಮಂದಿ ಆರೋಪಿಗಳು ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು. ಕೇರಳ ಜೈಲಿನಲ್ಲಿದ್ದ ಸನಾಲ್ ಮೇಲೆ 15 ಕೇಸುಗಳಿವೆ, ಸುಧೀರ್ ಮೇಲೆ 2 ಪ್ರಕರಣಗಳಿವೆ, ವಸಂತನ ಮೇಲೆ 4 ಕೇಸುಗಳಿವೆ, ಕಿರಣ್ ಮತ್ತು ಫೈಜಲ್ ಮೇಲೆ ತಲಾ 3 ಕೇಸುಗಳಿವೆ ಹಾಗೂ ನಿಜಾರ್ ಮೇಲೆ 2 ಕೇಸುಗಳಿವೆ. ಆರೋಪಿ ರವಿ ಜಬ್ಬಾರ್ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೊಳಗಾಗಿ ಕೇರಳದ ಕಣ್ಣೂರಿನ ಸೆಂಟ್ರಲ್ ಜೈಲಿನಲ್ಲಿರುವ ಈತ ಪೆರೋಲ್ನಲ್ಲಿ ಜೈಲಿನಿಂದ ಹೊರಬಂದ ವೇಳೆ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ. ಕೃತ್ಯ ನಡೆಸಿದ ಬಳಿಕ ಪೆರೋಲ್ ಮುಗಿದು ಮತ್ತೆ ಜೈಲು ಸೇರಿಕೊಂಡಿದ್ದಾನೆ. ಬಾಡಿ ವಾರಂಟ್ ಹೊರಡಿಸಿ ಆತನನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಪ್ರಕರಣದ ವಿಚಾರಣೆ ನಡೆಸಲು ಪೊಲೀಸರು ಮುಂದಾಗಿದ್ದಾರೆ ಎಂದರು. ಇವರೆಲ್ಲರೂ ಜೈಲಿನಲ್ಲಿ ಪರಿಚಯವಾಗಿ ಬಳಿಕ ಒಟ್ಟಾಗಿ ಈ ಕೃತ್ಯ ಎಸಗಿರುವ ಸಾಧ್ಯತೆಗಳಿವೆ. ಸಾಕಷ್ಟು ಪೂರ್ವ ತಯಾರಿ ನಡೆಸಿ ದರೋಡೆ ನಡೆಸಲಾಗಿತ್ತು. ಆರೋಪಿಗಳೇ ದಾರ ಮತ್ತು ಬಟ್ಟೆಯನ್ನ ತಂದು ಮನೆ ಮಂದಿಯನ್ನ ಕಟ್ಟೆಹಾಕಿ ದರೋಡೆ ಮಾಡಿದರು. ಬಹಳಷ್ಟು ತಾಂತ್ರಿಕವಾಗಿ ಕೃತ್ಯ ಎಸಗಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿ ಡಿವೈಎಸ್ಪಿ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ರವಿಯವರನ್ನು ಒಳಗೊಂಡ ತಂಡವನ್ನು ರಚಿಸಿ ಪತ್ತೆಗೆ ಪ್ರಯತ್ನ ನಡೆಸಲಾಗಿದ್ದು ಎಂದು ತಿಳಿಸಿದರು. ಕಾರ್ಯಾಚರಣೆ ನಡೆಸಿದ ಪೊಲೀಸ್ ತಂಡಕ್ಕೆ ನಗದು ಬಹುಮಾನ ಮತ್ತು ಉತ್ತಮ ಸೇವಾ ಪತ್ರ ನೀಡಿ ಎಸ್ಪಿ ರಿಷ್ಯಂತ್ ಅವರು ಗೌರವಿಸಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗಾನ ಪಿ ಕುಮಾರ್, ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ರವಿ ಬಿಎಸ್, ನಗರ ಠಾಣೆಯ ಎಸ್ಐ ಉದಯ್ ರವಿ ಉಪಸ್ಥಿತರಿದ್ದರು. ತುಂಬಾ ಸ್ಮಾರ್ಟ್ ಆಗಿ ಯು ಕ್ಯಾನ್ ಸೇ ದಟ್ ಇದೊಂದು ದರೋಡೆ ಮಾಡಿದ್ರು. ಮೇನ್ ಆಗಿ ಎಲ್ಲೂ ಶಬ್ದ ಮಾಡದೆ ಗಾಡಿನ ರೋಡ್ನಲ್ಲೇ ಮೇನ್ ರೋಡ್ನಲ್ಲೇ ನಿಲ್ಲಿಸಿ ಅವರೆಲ್ಲ ಒಳಗೆ ಬಂದು ಹಿಂದ್ಗಡೆಯಿಂದ ಡೋರ್ ಬ್ರೇಕ್ ಮಾಡಿ ತುಂಬಾ ಕ್ವಿಕ್ ಆಗಿ ಎಂಟರ್ ಆಗಿ ಅಲ್ಲಿ ಒಳಗಿದ್ದವ್ರನ್ನೆಲ್ಲ ಕೂಡ ಅವರೇ ಒಂದು ದಾರ ಮತ್ತೆ ಬಟ್ಟೆ ಏನಿದೆ ಮುಖಕ್ಕೆ ಕಟ್ಟುವಂಥದ್ದು ಅವರೇ ತಗೊಂಡ್ಬಂದು ಕಟ್ ಹಾಕಿ ಅದಾದ್ಮೇಲೆ ಲೈಟ್ ಎಲ್ಲ ಆಫ್ ಮಾಡಿ ಸೊ ದಟ್ ಬೇರೆ ಯಾರಿಗೂ ಗೊತ್ತಾಗದೆ ಇರೋ ತರ, ಅದಾದ್ಮೇಲೆ ಅವರೇ ಎಲ್ಲ ಮನೆಯೆಲ್ಲ ಹುಡುಕಿದ್ಮೇಲೆ ಈ ಟಾರ್ಚು ಫೋನ್ಗಳನ್ನೆಲ್ಲ ತಗೊಂಡು ಒಂದು ಬಕೆಟ್ ಅಲ್ಲಿ ಹಾಕಿ ಆ ಟಾರ್ಚ್ಗಳನ್ನೆಲ್ಲ ಮನೆಯಲ್ಲಿ ಇದ್ದಿದ್ದ ಟಾರ್ಚ್ಗಳನ್ನೆಲ್ಲ ತಗೊಂಡು ಹೋಗ್ತಾ ಏನ್ ಕಟ್ಟಿದ್ರು ಇವರ ಮುಖಕ್ಕೆಲ್ಲ ಬಟ್ಟೆ ಅದನ್ನು ಕೂಡ ಅವರೇ ವಾಪಸ್ ತಗೊಂಡು ಹೋಗ್ಬಿಡ್ತಾರೆ. ಅವರೇ ತಂದು ಅವರೇ ತಗೊಂಡು ಹೋಗ್ತಾರೆ, ಏನು ಎವಿಡೆನ್ಸ್ ಬಿಡದೆ ಇರೋ ತರ. ಸೊ ಈ ತರ ಎಲ್ಲ ತುಂಬಾ ಟೆಕ್ನಿಕಲ್ ಆಗಿ ಸೌಂಡ್ ಆಗಿ ಒಂದು ಮಾಡಿದ್ರು. ಇದನ್ನ ಫೈನಲಿ ಪತ್ತೆ ಮಾಡಲಿಕ್ಕೆ ಈ ಎಂಟೈರ್ ಟೀಮ್ ಸಾಕಷ್ಟು ಎಫರ್ಟ್ ಹಾಕಿ ದ ಎಂಟೈರ್ ಟೀಮ್ ಹ್ಯಾಸ್ ಡನ್ ಅ ವಂಡರ್ಫುಲ್ ವರ್ಕ್. ಈಗ ಅಷ್ಟು ಜನ ಅದರಲ್ಲಿ ಏನಿದ್ದಾರೆ 7 ಜನ ಆರೋಪಿಗಳಲ್ಲಿ 6 ಜನ ಅರೆಸ್ಟ್ ಆಗಿದ್ದಾರೆ ಅಂಡ್ ಒಬ್ಬ ಏನಿದ್ದಾನೆ ಅವನು ಆಲ್ರೆಡಿ JC ಅಲ್ಲಿದ್ದಾನೆ. ಆ ಒಬ್ಬ ಆಕ್ಚುಲಿ ಜೀವಾವಧಿ ಶಿಕ್ಷೆಯಲ್ಲಿ ಇದ್ದಾನೆ. ಪೆರೋಲ್ ನಲ್ಲಿ ಆಚೆ ಬಂದು ಆ ಪೆರೋಲ್ ಟೈಮ್ ನಲ್ಲಿ ಇವ್ರ ಜೊತೆಗೆ ಈ ಕ್ರೈಮ್ ನಲ್ಲಿ ಭಾಗಿಯಾಗಿರ್ತಾನೆ. ಉಳಿದವಂಗೆ ಎಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ. ಸೊ ಈ ಪೆರೋಲ್ ನಲ್ಲಿ ಆಚೆ ಬಂದವನು ರವಿ ಅಂತ. ಈ ಉಳಿದವರು ಏನಿದ್ದಾರೆ ಸುಧೀರ್ ಕುಮಾರ್ ಅನ್ನೋನು, ಅವನು ಈ ವಿಟ್ಲ ಲಿಮಿಟ್ಸ್ನವನು, ಮತ್ತೆ ವಸಂತು, ಕಿರಣ್, ಸನಲ್ಲು, ಮೊಹಮ್ಮದ್ ಫೈಜಲ್ ಮತ್ತೆ ಅಬ್ದುಲ್
ನಿಜಾರ್ ಅನ್ನೋರು, ಇವರೆಲ್ಲ ಕೂಡ ಕೇರಳ ಕಾಸರಗೋಡ್ನವರು. ಸೊ ಈ ತರ ಎಲ್ಲರೂ ಕೂಡ ಪ್ರೀವಿಯಸ್ ಅಫೆಂಡರ್ಸ್. ಬಟ್ ಬೇಲ್ ಮೇಲೆ ಈ ತರ ಬಂದು ಪದೇ ಪದೇ ಇದು ಮಾಡ್ತಿರೋದು ಕಂಡು ಬಂದಿದೆ. ಸೊ ಈ ಕೇಸ್ನಲ್ಲಿ ಸ್ಟ್ರಾಂಗ್ ಆಗಿ ಅವ್ರ ಮೇಲೆ ಎಲ್ಲ ಕೂಡ ಪಾಸ್ಟ್ ಏನ್ ಕೇಸಸ್ ಇದೆ ಅದೆಲ್ಲ ಸೇರಿಸಿ ವಿ ವಿಲ್ ಬಿ ಪ್ರೆಸೆಂಟಿಂಗ್ ಇಟ್ ಟು ದಿ ಕೋರ್ಟ್. ಸೊ ನಿನ್ನೆ ರಾತ್ರಿ ಫಸ್ಟ್ 11 o'clockಗೆ 3 ಜನ ಅರೆಸ್ಟ್ ಆಗಿದ್ದಾರೆ. ಉಳಿದವರು ಈಗ ಬೆಳಗ್ಗೆ ಅಷ್ಟು ಜನ, ಉಳಿದಿದ್ 3 ಜನ ಬೆಳಗ್ಗೆ ಅರೆಸ್ಟ್. ಈ ಯಾರ ಮನೆ ಮೇಲೆ ಅಟೆಂಪ್ಟ್ ಆಗಿದೆಯಲ್ಲ ಗುರುಪ್ರಸಾದ್, ಅವನು ಮುಂಚೆನೆ ಪರಿಚಯ ಇದ್ದ, ಸುಧೀರ್ಗೆ ಪರಿಚಯ ಇರೋಂತ ಮನುಷ್ಯ, ಅವನ ಮನೆಗೆ ಅಟೆಂಪ್ಟ್ ಮಾಡ್ತಾರೆ. ಸೊ ಯೂಶಲಿ ಇರ್ಬೋದು ಅನ್ನೋ ಒಂದು ಉದ್ದೇಶ, ಇವನ್ ಮನೆಯಲ್ಲಿ ಸ್ವಲ್ಪ ಏನಾದ್ರೂ ಸಿಗ್ಬೋದು ಅನ್ನೋ ಒಂದು ಉದ್ದೇಶದಲ್ಲಿ ಇವನೇ ಸಜೆಸ್ಟ್ ಮಾಡ್ತಾನೆ ಸುಧೀರ್. ಬಿಕಾಸ್ ಈ ಉಳಿದವ್ರು ಕೇರಳದವ್ರಿಗೆ ಆ ಮನೆ ಏನ್ ಗೊತ್ತಿಲ್ಲ, ಈ ಸುಧೀರ್ ಅನ್ನೋನು ತೋರಿಸ್ತಾನೆ. ರಿಕವರಿನೂ ಆಗಿದೆ. ಸೊ ಒಂದು ಚೈನು, 2 ಬಳೆ, ಸ್ವಲ್ಪ ಕ್ಯಾಶ್ ಹ್ಯಾಸ್ ಬಿನ್ ರಿಕವರ್ಡ್.